ಸ್ವಾಗತ ನೈತಿಕ ಪಥ ಚಾನಲ್ಗೆ. ಇಂದು ನಾವು ಧರ್ಮ ಮತ್ತು ಜೀವನದ ಮಾರ್ಗದರ್ಶನದ ಮಹತ್ವವನ್ನು ವಿವೇಕಿಗಳ ದೃಷ್ಟಿಯಲ್ಲಿ ಅನ್ವೇಷಿಸುತ್ತಿದ್ದೇವೆ. ಬುದ್ಧಿವಂತಿಕೆ, ಧರ್ಮ ಮತ್ತು ನಿಜವಾದ ಶುಭಕಾಮನೆಗಳ ಹಾದಿಯಲ್ಲಿ ನಾವು ಏನನ್ನು ತಿಳಿಯಬೇಕು, ಯಾವ ರೀತಿಯ ಸಂಬಂಧಗಳನ್ನು ಆಯ್ಕೆ ಮಾಡಬೇಕು ಎಂಬುದರ ಕುರಿತಾದ ಆಳವಾದ ಸಂದೇಶವನ್ನು ಇದು ನೀಡುತ್ತದೆ. ಯಾರೊಬ್ಬ ವಿವೇಕಿಯು ನಮ್ಮ ತಪ್ಪುಗಳನ್ನು ತೋರಿಸಿದರೆ, ಬುದ್ಧಿ ಹೇಳಿದರೆ, ಅಂತಹ ಜಾಣನನ್ನು ಅಡಗಿರುವ ನಿಧಿಯನ್ನು ತೋರಿಸುವ ಮಾರ್ಗದರ್ಶಿಯೆಂಬಂತೆ ತಿಳಿದು ಅನುಸರಿಸಬೇಕು. ಅಂಥವನ ಜೊತೆ ಸೇರಿದರೆ ಶ್ರೇಯಸ್ಸು ಉಂಟಾಗುವುದಲ್ಲದೆ ಅದು ಕೇಡನ್ನು ಮಾಡುವುದಿಲ್ಲ. ಬುದ್ಧಿ ಹೇಳುವವನು, ಬೋಧಿಸುವವನು, ಕೆಡಕಿನಿಂದ ಉಳಿಸುವವನು, ಅಂತಹವನು ಒಳ್ಳೆಯವರಿಗೆ ಪ್ರಿಯನಾಗುವನು, ಕೆಟ್ಟವರಿಗೆ ಅಪ್ರಿಯನಾಗುವನು. ಪಾಪಕಾರ್ಯ ಮಾಡುವವರ ಜೊತೆ ಸೇರಬೇಡ, ಕೆಟ್ಟ ಮನುಷ್ಯರ ಸಂಗ ಬಯಸಬೇಡ, ಒಳ್ಳೆಯ ಮಿತ್ರರ ಜೊತೆ ಸೇರು, ಉತ್ತಮ ಮನುಷ್ಯರ ಸಹವಾಸ ಮಾಡು. ಯಾರು ದಮ್ಮವನ್ನು ಚೆನ್ನಾಗಿ ಅರಿತು ಕುಡಿಯುವನೋ ಅವನು ಉಪಶಾಂತ ಮನಸ್ಸನ್ನು ಹೊಂದಿ ಸುಖಿಸುವನು. ಪಂಡಿತನಾದವನು ಶ್ರೇಷ್ಠರಿಂದ, ಬುದ್ಧರಿಂದ ಬೋಧಿತವಾದ ದಮ್ಮದಲ್ಲಿಯೇ ಸದಾ ಆನಂದ ಪಡೆಯುವನು. ನೀರಗಂಟಿಗಳು ನೀರನ್ನು ವ್ಯವಸ್ಥಿತವಾಗಿ ಹರಿಸುವರು. ಬಾಣಗಳನ್ನು ತಯಾರಿಸುವವರು ಬಾಣದ ಅಂಬನ್ನು ನೇರವಾಗಿಸುವರು. ಬಡಗಿಗಳು ಮರದ ತುಂಡನ್ನು ಆಕಾರಗೊಳಿಸುವರು. ವಿವೇಕಿಗಳು ತಮ್ಮನ್ನು ತಾವು ದಮಿಸಿಕೊಳ್ಳುವರು. ಗಾಳಿಯು ಹೇಗೆ ಹೆಬ್ಬಂಡೆಯನ್ನು ಅಲುಗಿಸಲು ಸಾಧ್ಯವಿಲ್ಲವೋ ಹಾಗೆಯೇ ನಿಂದೆ, ಪ್ರಶಂಸೆಗಳು ವಿವೇಕಿಯಾದವನನ್ನು ವಿಚಲಿತಗೊಳಿಸುವುದಿಲ್ಲ. ಧರ್ಮವನ್ನು ಕೇಳಿ ತಿಳಿದ ಮೇಲೆ ವಿವೇಕಿಗಳು ಪೂರ್ಣ ಪರಿಶುದ್ಧರಾಗಿ ಆಳವಿರುವ ನಿರ್ಮಲವಾದ ನೆಲೆ ನಿಂತಿರುವ ಕೊಳದಂತೆ ಆಗುತ್ತಾರೆ. ಸತ್ಪುರುಷರು ಎಲ್ಲವನ್ನೂ ಎಲ್ಲದರ ಮೇಲಿನ ಮೋಹವನ್ನು ತ್ಯಜಿಸುತ್ತಾರೆ. ಸಜ್ಜನರು ಸುಖಕಾಮಗಳ ಅಪೇಕ್ಷೆಯಿಂದಾಗಿ ಕೊರಗುವುದಿಲ್ಲ. ವಿವೇಕಿಗಳಾದವರು ಸುಖವಾಗಲಿ ದುಃಖವಾಗಲಿ ಒದಗಿ ಬಂದಾಗ ಅದರಿಂದಾಗಿ ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದೂ ಇಲ್ಲ. ಯಾರು ತನ್ನ ಸಲುವಾಗಿ ಅಥವಾ ಇತರರ ಸಲುವಾಗಿ, ಮಕ್ಕಳಿಗಾಗಿ, ಐಶ್ವರ್ಯಕ್ಕಾಗಿ, ರಾಜ್ಯಕ್ಕಾಗಿ ಹಾತೊರೆಯುವುದಿಲ್ಲವೋ, ಸಮೃದ್ಧಿ ಪಡೆಯುವುದಕ್ಕಾಗಿ ಅಧರ್ಮ ಪ್ರವೃತ್ತನಾಗುವುದಿಲ್ಲವೋ ಅಂತಹವನು ಮಾತ್ರ ಶೀಲವಂತ, ಪ್ರಜ್ಞಾವಂತ, ಧಾರ್ಮಿಕ. ಒಂದು ಮಾನವರಲ್ಲಿ ಕೆಲವರು ಮಾತ್ರ ಆ ಕಡೆಯ ದಂಡೆಗೆ ದಾಟಿ ಹೋಗುವರು. ಉಳಿದ ಬಹುಮಂದಿ ಈ ಕಡೆಯ ದಂಡೆಯಲ್ಲಿಯೇ ಓಡಾಡುತ್ತಿರುತ್ತಾರೆ. ಯಾರು ಪರಿಪೂರ್ಣವಾಗಿ ತಿಳಿಸಲ್ಪಟ್ಟಿರುವ ಧಮ್ಮವನ್ನು ಅರಿತು ಅನುಸರಿಸುವರೋ ಅವರು ದಾಟಲು ಕಠಿಣವಾದ ಮರಣದ ವಲಯವನ್ನು ದಾಟಿ ಪಾರಾಗುವರು. ಕಪ್ಪು ಕಗ್ಗತ್ತಲಿನ ಹಾದಿಯನ್ನು ತೊರೆದು ವಿವೇಕಿಯು ಬೆಳಗುವ ಹೊನ್ನ ದಾರಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿ. ಮನೆ ತೊರೆದು ಮನೆಯಿಲ್ಲದವನಾಗಿ ಸಂತೋಷಿಸಲು ಕಷ್ಟ ಸಾಧ್ಯವಾದ ಬಂಧನ ಹರಿವ ಏಕಾಂತತೆಯನ್ನು ಬಯಸಲಿ. ಇಂದ್ರಿಯ ಸುಖಗಳನ್ನು ಬಿಟ್ಟವನಾಗಿ ಯಾವ ಬಂಧನವೂ ಇಲ್ಲದೆ ವಿವೇಕಿಯು ತನ್ನನ್ನು ತಾನು ಮಾನಸಿಕ ಕ್ಷೇಷಗಳಿಂದ ಪರಿಶುದ್ಧ ಮಾಡಿಕೊಳ್ಳಲಿ. ಯಾರ ಚಿತ್ತವೂ ಸಂಬೋಧಿಯ ಅಂಗಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿರುವುದೋ, ಯಾರು ಪಡೆದುಳಿಸಿಕೊಳ್ಳುವುದನ್ನು ಬಿಟ್ಟುಬಿಟ್ಟಿರುವರೋ, ವಸ್ತು ವಿಷಯಗಳಿಗೆ ಅಂಟಿಕೊಳ್ಳದಿರುವಿಕೆಯಿಂದ ಆನಂದ ಪಡೆಯುವರೋ, ಆಸವಗಳಿಂದ ಮುಕ್ತರೋ, ಪ್ರಜ್ಞೆಯ ಬೆಳಕಿನಿಂದ ಬೆಳಗುವರೋ ಅವರುಗಳು ಈ ಲೋಕದಲ್ಲಿಯೇ ನಿಬ್ಬಾನವನ್ನು ಪಡೆದವರಾಗಿರುತ್ತಾರೆ. ಇವರಲ್ಲಿ ಮಾತ್ರ ನಿಜವಾದ ಜ್ಞಾನ ಮತ್ತು ಆನಂದ ಇದೆ. ಇವರು ಧರ್ಮದ ಮಾರ್ಗದಲ್ಲಿ ನಡೆದು ನಿಬ್ಬಾಣದ ಹಾದಿಯನ್ನು ದಾಟಿದವರು. ನಾವು ಈ ಮಾರ್ಗದಲ್ಲಿ ನಡೆದರೆ ನಮ್ಮ ಬದುಕು ಹೇಗೆ ಶ್ರೇಯೋಭಿವೃದ್ಧಿ ಹೊಂದುತ್ತದೆ ಎಂಬುದನ್ನು ನಾವು ಮನನ ಮಾಡಬಹುದು. ಧರ್ಮ, ವಿವೇಕ ಮತ್ತು ಬುದ್ಧಿವಂತಿಕೆಯ ಈ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನೆಲೆಸಲಿ. ನಮ್ಮ ವಿಡಿಯೋ ಇಷ್ಟವಾಗಿದೆ. ನೀವೀ ಶ್ರೇಷ್ಠ ಪಾಠಗಳನ್ನು ಆನಂದಿಸುತ್ತಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಉಜ್ವಲ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.